Hello, hi and welcome back to channel. This is hi. So after a long time. ಸೊ ಇವತ್ತಷ್ಟೇ ನಿತೇಶ್ ವರ್ಕ್ ಮುಗಿಸ್ಕೊಂಡು ಊರಿಗೆ ಬಂದಿದ್ದಾರೆ. ಸೊ ಹಾಗೇನೆ ಇವತ್ತು ನಮ್ಮ ಈಚೆ ಸೌತ್ ಕನ್ನಡದಲ್ಲಿ ಏಪ್ರಿಲ್ ಮೇ ಟೈಮಲ್ಲಿ ತುಂಬಾ ಇದು ದೇವಸ್ಥಾನದ ಫಂಕ್ಷನ್ಸ್ ಎಲ್ಲ ಆಗ್ತಾ ಇರ್ತದೆ. ಸೊ ಹಾಗೇನೆ ಇವತ್ತು ಮೂಲಸ್ಥಾನಕ್ಕೆ ಹೋಗ್ತಾ ಇದ್ದೇವೆ. ಎಲ್ಲಿ ಅದು ಸಂತೆಕಟ್ಟೆ ಒಳಗಡೆ ಹೂಡೆ ಅಂತೇಳಿ ಪ್ಲೇಸ್. ಸೊ ಹಾಗೆ ಅಲ್ಲಿನ ಮೂಲಸ್ಥಾನಕ್ಕೆ ಬಂದು ಮತ್ತೆ ಎಗೇನ್ ಎರ್ಮಾಳಲ್ಲಿ ಕೂಡ ಪ್ರೊಸೆಷನ್ಸ್ ಅದು ರಿಲೇಟೆಡ್ ಬೊಬ್ಬರ್ಯ ದೇವರದು ಕೆಲವೊಂದು ಮೆರವಣಿಗೆ ಇವತ್ತು ಹೋಗ್ಲಿಕ್ಕೆ ಉಂಟಂತೆ. ಸೊ ಹಾಗೆ ಅದನ್ನು ಕೂಡ ನೋಡ್ಲಿಕ್ಕಿದ್ದೇವೆ. ಹಾಗೆ ಇವತ್ತು ಸುಮಾರು ಆಕ್ಟಿವಿಟೀಸ್ ಉಂಟು ನಮಗೆ ಪಾರ್ಟಿಸಿಪೇಷನ್ ಮಾಡಲಿಕ್ಕೆ. ಸೊ ಹಾಗೆ ಇವತ್ತಿನ ವಿಡಿಯೋದಲ್ಲಿ ಎಲ್ಲವೂ ಕೂಡ ಚೆನ್ನಾಗಿ ನೋಡೋಣ. ಓಕೆ, ಇವಾಗ 12:20 ಆಗಿದೆ. ನಾವು ಈಗ ಜಸ್ಟ್ ರೀಚ್ ಆದ್ವಿ. 11:45 ಆಗಿತ್ತು ಮನೆಯಿಂದ ಹೊರಡುವಾಗ. ಸೊ ಇವಾಗ ಜಸ್ಟ್ ರೀಚ್ ಆದ್ವಿ. ಕಾರನ್ನು ನಮ್ಮ ಬ್ಯಾಕ್ ಸೈಡ್ ಇಟ್ಟು ಈಗ ಒಂದು 5 ಮಿನಿಟ್ಸ್ ವಾಕೇಬಲ್, ಬಿಕಾಸ್ ತುಂಬ ರಶ್ ಇರೋದ್ರಿಂದ. ಸೊ ಎಲ್ಲರೂ ಪಾರ್ಕ್ ಮಾಡಿರ್ತಾರಲ್ವ, ಹಾಗೆ ಟೆಂಪಲ್ ಹತ್ರ ನಮಗೆ ಪಾರ್ಕಿಂಗ್ ಸಿಗೋದಿಲ್ಲ. ಸೊ ಹಾಗೇನೆ ಒಂದು 5 ಮಿನಿಟ್ಸ್ ಡಿಸ್ಟೆನ್ಸ್ ವಾಕ್ ಅಲ್ಲ. ಓಕೆ, ನಾವು ಆವಾಗ ಮಾರ್ನಿಂಗ್ ಮೂಲಸ್ಥಾನ ಹೋಗಿ ಬಂದು ಇವಾಗ ಜನಾರ್ದನ್ ಟೆಂಪಲ್ ರೀಚ್ ಆಗಿದ್ದೇವೆ. ಸೊ ಹಾಗೇನೆ ಇವಾಗ ಬೊಬ್ಬರಿಯ ದೇವರಿಗೆ ಬೆಳ್ಳಿಯ ಒಂದು ಕಿರೀಟನ ಏನು ಹೇಳ್ತಾರೆ ಅದಕ್ಕೆ, ಬೆಳ್ಳಿದು ಕಿರೀಟ ದೇವರಿಗೆ ಹಾಕುವಂಥದ್ದು. ಸೊ ಹಾಗೇನೆ ಜನಾರ್ದನ್ ಟೆಂಪಲ್ ಇಂದ ಎರ್ಮಾಳ್ ಬೊಬ್ಬರಿಯ ಸ್ಥಾನಕ್ಕೆ ಪ್ರೊಸೆಷನ್ ಹೋಗ್ಲಿಕ್ಕೆ ಉಂಟು. ಸೊ ಹಾಗೇನೆ ನಮ್ಮ ಊರಲ್ವಾ, ಅದಕ್ಕೆ ನಾವೆಲ್ಲರೂ ಕೂಡ ಪಾರ್ಟಿಸಿಪೇಷನ್ ಮಾಡ್ತಾ ಇದ್ದೇವೆ. ಸೊ ಫುಲ್ ಫೋಟೋ ಸೆಷನ್ ಪ್ರೊಸೆಷನ್ಗೆ ಚಂದ ಮಾಡ್ಬೇಕಾಯ್ತು. ಮಾಡ್ಬೇಕು, ಎಷ್ಟು ಮಾಡ್ತೀವಿ. ಶ್ರೀ ವಿಷ್ಣುದೇವರ ಪಾದಾರವಿಂದಕ್ಕೆ ಗೋವಿಂದಾನಿ ಗೋವಿಂದ. ಸೊ ರೋಡ್ ಕ್ರಾಸ್ ಮಾಡಿದ್ದೇವೆ. ಹಾಗೆ ಎಲ್ಲ ಪಾರ್ಟಿಸಿಪೇಟ್ಸ್ ಆರೆಂಜ್ ಕಲರ್ ಶಾರ್ಟ್ ಸಿಕ್ಕಿದೆ. ಸೊ ಇವಾಗ ನಮ್ಮದು ಎಂತ ಫುಲ್ ಜೋಶಲ್ಲಿದ್ದೇವಲ್ಲ, ಫುಲ್ ಎನರ್ಜೆಟಿಕ್. Thank you.
ನೀಡಿದ ಬಾಕಿಯನ್ನು ಏರ್ಲ ಸಕ್ಕರೆ ಬಂದಿದೆ. ಬೆಂಡೆ ಬೆಳೆಗಳು ಜನಾರ್ದನ ದೇವರ ಬಾಬಾರವಿಂದಕ್ಕೆ ಗೋವಿಂದಾನಿ ಗೋವಿಂದ. ಮಾರುತಿ ದೇವರ ಬರೋದಿಲ್ಲ. ನಮ್ಮ ಶ್ರೀವಿಷ್ಣು ಭಜನಾ ಮಂದಿರನು ಇಟ್ಟೊಂದಿಲ್ಲ, ಮಾತಿಲ್ಲ ಭಾಗವಹಿಸಿದ ಮಗುವಿನ ಮಾಸವಾದ ಪ್ರವಾದಿ ನಂತ ಧನ್ಯವಾದಗಳು ಕೊಡುತ್ತಿಲ್ಲ. ನಮ್ಮ ಮೆರವಣಿಗೆಯಲ್ಲಿ ವಾದ್ಯ ಸೇವೆ, ಚೆಂಡ ಸೇವೆ ಮತ್ತು ವಿಷ್ಣು ಭಜನಾ ಮಂದಿರದ ಮಾಸದ ಪೂರ್ವಜರಾಗಿ ಮಕ್ಕಳು ಸಹಕರಿಸಿದ್ದಾರೆ. ಈಗ ಎಲ್ಲರ ಪರಿಣತಿಯಲ್ಲಿ ಮಾತಿಲ್ಲ.
ಪೂಜೆ ಅಂಡ್ ಇದು ಪ್ರೊಸೆಷನ್ ಶೋಕಂಡ್ ಮಸ್ತ್ ಗಮ್ಮತ್ ಅಂಡ್ ಪ್ರೊಸೆಷನ್ ಇವಾಗ ಅಷ್ಟೇ ಮುಗೀತು. ನೆಕ್ಸ್ಟ್ ಇವಾಗ ಇದು ಈವ್ನಿಂಗ್ ಸ್ನ್ಯಾಕ್ಸ್ ಅರೇಂಜ್ ಮಾಡಿದ್ದಾರೆ. ಸೊ ಹಾಗೆ ಅದನ್ನು ಈಗ ತಿನ್ಲಿಕ್ಕೆ ಲೈನಲ್ಲಿದ್ದೇವೆ. ಬಟ್ ಒಂಥರ ಎನರ್ಜಿ ಫೀಲ್ ಆಗ್ತಾ ಉಂಟಲ್ವಾ, ಸುಸ್ತಾಗ್ಲಿಲ್ಲಲ್ಲ. ಸೊ ಊರಿನವರೆಲ್ಲರೂ ಒಟ್ಟಾಗಿ ಪ್ರೊಸೆಷನ್ ಅಲ್ಲಿ ಪಾರ್ಟಿಸಿಪೇಷನ್ ಮಾಡೋದು ತುಂಬಾನೇ ಖುಷಿ ಆಯ್ತು. ಎಲ್ಲರೂ ಒಂದೇ ಅಂತ ಯೂನಿಟಿ ಫೀಲ್ ಆಗ್ತಾ ಇತ್ತು. ಸೊ ಹಾಗೆ ಇಂಥ ಪ್ರೋಗ್ರಾಮ್ಸ್ ತುಂಬಾ ಚೆನ್ನಾಗಿರುತ್ತಲ್ವಾ ಪಾರ್ಟಿಸಿಪೇಷನ್ ಮಾಡಿದ್ರೆ. ಎಸ್, ಫ್ಯೂಚರಲ್ಲಿ ಕೂಡ ನಿಮ್ಗೆ ಅವಕಾಶ ಸಿಕ್ಕಿದ್ರೆ ನೀವು ಕೂಡ ಪಾರ್ಟಿಸಿಪೇಷನ್ ಮಾಡಿ. ಸೊ ಹಾಗೆ ಇವಾಗ ನಾವು ಈವ್ನಿಂಗ್ ಸ್ನ್ಯಾಕ್ಸ್ ತಿಂದು ಬರೋಣಲ್ಲ. ಇದು ಸ್ನ್ಯಾಕ್ಸ್ ತಿಂತಿದ್ದೇನೆ. ಕೇಸರಿ ಬಾತ್, ಚಟ್ಟಂಬಡೆ ಮತ್ತೆ ಎಸ್. ಹೇಗನ್ನಿಸ್ತು ಪ್ರೊಸೆಷನ್? ಎಂಜಾಯ್ ಮಾಡಿದ್ರಾ? ತುಂಬಾ ಚೆನ್ನಾಗಾಯ್ತು ಅಲ್ವಾ? ಸೊ 4 ಗಂಟೆಗೆ ನಾವು ಜನಾರ್ದನ್ ಟೆಂಪಲ್ ಇಂದ ಹೊರಟ್ವಿ. ಹಾಗೇನೆ ಎರ್ಮಾಳಿದು ಭಜನಾ ಮಂದಿರ, ವಿಷ್ಣು ಭಜನಾ ಮಂದಿರದ ಹತ್ರ ಕಾರ್ಯಕ್ರಮ ಮುಕ್ತಾಯ ಆಯಿತು. ಹಾಗೆ ಅಲ್ಲಿಂದ ಎಂತ ಮಾಡಿದ್ವಿ, ಈವ್ನಿಂಗ್ ಸ್ನ್ಯಾಕ್ಸ್ ತಿಂದ್ವಿ. ಹಾಗೆ ಮಾರ್ನಿಂಗ್ ಮೂಲಸ್ಥಾನಕ್ಕೆ ಹೋಗಿ ಬಂದ್ವಿ. ಸೊ ಹಾಗೆ ಇವತ್ತಿನ ದಿವಸ ತುಂಬ ಚೆನ್ನಾಗಾಯಿತು. ಸೊ ಈ ವಿಡಿಯೋ ನಿಮಗೂ ಕೂಡ ಇಷ್ಟ ಆಗಿದೆ ಅಂದ್ಕೊಳ್ತೀನಿ. ಸೊ ಇಷ್ಟ ಆದರೆ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್. ಹಾಗೆ ಈಗ ಮನೆಗೆ ಹೋಗ್ತಾ ಇದ್ದೇವೆ. ಇನ್ನೇನು ವಿಶೇಷ, ಇನ್ನೇನು ಇಲ್ಲ. ಸೊ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ. ಟಿಲ್ ದೆನ್ ಟೇಕ್ ಕೇರ್, ಬಾಯ್.